ಒಂದು ದಿನದ ಉಚಿತ ಮೂಳೆ ಖನಿಜಾಂಶ ಸಾಂದ್ರತೆ ಪರೀಕ್ಷಾ ಶಿಬಿರವು ವೇದಂ ಆರೋಗ್ಯ ಆಯುರ್ವೇದ ವೆಲೆನ್ಸಿಯಾ ಮಂಗಳೂರು ಇದರ ವತಿಯಿಂದ ವೆಲೆನ್ಸಿಯಾದಲ್ಲಿರುವ ವೇದಂ ಆರೋಗ್ಯ ಆಯುರ್ವೇದ ಆಸ್ಪತ್ರೆಯಲ್ಲಿ ನಡೆಯಿತು। ಈ ಉಚಿತ ಶಿಬಿರದಲ್ಲಿ ಅನೇಕ ಮಂದಿ ಮೂಳೆ ಖನಿಜಾಂಶ ಸಾಂದ್ರತೆ ಪರೀಕ್ಷೆಯನ್ನ ಮಾಡಿಸಿಕೊಂಡು ವೇದಂ ಆರೋಗ್ಯ ಆಯುರ್ವೇದ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸಚಿನ್ ನಡ್ಕರ್ ಅವರಿಂದ ಆರೋಗ್ಯದ ಮಾಹಿತಿಯನ್ನ ಪಡೆದುಕೊಂಡರು। ಡಾಕ್ಟರ್ ಸಚಿನ್ ನಡ್ಕರ್ ಮಾತನಾಡಿ, ಮನುಷ್ಯನಿಗೆ ವಯಸ್ಸಾದಂತೆ ಮೂಳೆಗಳ ಸಾಮರ್ಥ್ಯ ಕಡಿಮೆಯಾಗುತ್ತದೆ, ತನ್ನ ಖನಿಜಾಂಶದ ಸಾಂದ್ರತೆ ಕಡಿಮೆಯಾಗುತ್ತದೆ। ಇಂತಹ ಸಂದರ್ಭದಲ್ಲಿ ಮೂಳೆಯ ಖನಿಜಾಂಶದ ಸಾಂದ್ರತೆಯ ಪರೀಕ್ಷೆ ಅಗತ್ಯ ಮತ್ತು ಅದಕ್ಕೆ ಪೂರಕವಾಗಿ ಆಹಾರ ಕ್ರಮವನ್ನ ಪಾಲಿಸಬೇಕು ಎಂದು ತಿಳಿಸಿದರು। ಯಾವಾಗ ಇದರ ಬಗ್ಗೆ ಗೊತ್ತಾಗ್ತದೆ ಆವಾಗ ನಾವು ಅದರ ಬಗ್ಗೆ ನಾವು ಲೈಫ್ ಸ್ಟೈಲ್ ಬದಲಾವಣೆ ಮಾಡಿಕೊಂಡು ಅಥವಾ ಆಹಾರದಲ್ಲಿ ನಾವು ಏನು ನಮ್ಮ ದೇಹಕ್ಕೆ ಏನು ಕ್ಯಾಲ್ಸಿಯಂ ಬೇಕು ಅಥವಾ ಪೋಷಕಾಂಶಗಳು ಬೇಕು ಅದನ್ನು ಹೆಚ್ಚಿನ ಪ್ರಮಾಣಕ್ಕೆ ತಿಂದಾಗ ಅಥವಾ ನಮ್ಮ ಲೈಫ್ ಸ್ಟೈಲಲ್ಲಿ ಮುಖ್ಯವಾಗಿ ನಾವು ನಡೆಯುವಂಥ ರೀತಿ ಇರ್ಬೋದು ಅಥವಾ ಬಗ್ಗೆ ಎದ್ದುದು ಎಳೆಯುವುದು ದೂಡುದು ಮಾಡುವಂಥ ಪ್ರಕ್ರಿಯೆಗಳು ನಾವು ಬದಲಾವಣೆ ಮಾಡಿದಾಗ ಖಂಡಿತವಾಗಿ ನಮಗೆ ಮುಂದೆ ಬರುವಂಥ ಯಾವುದೇ ಈ ಸವೆತದ ಲಕ್ಷಣಗಳನ್ನು ನಾವು ಪ್ರಿವೆಂಟ್ ಮಾಡಲಿಕ್ಕೆ ತುಂಬ ಸಹಾಯ ಆಗುತ್ತೆ। ಸೊ ಈ ಮುಖ್ಯ ಒಂದು ಉದ್ದೇಶ ಇಟ್ಕೊಂಡು ನಾವು ಇವತ್ತು ಬೋನ್ ಡೆನ್ಸಿಟಿ ಕಾರ್ಯಕ್ರಮವನ್ನು ನಾವು ಮಾಡ್ತಿದ್ದೇವೆ। ಈಗಲೇ ಸಾಕಷ್ಟು ನಮ್ಮ ಪೇಷಂಟ್ ಬಂದು ಈಗಾಗಲೇ ಟೆಸ್ಟ್ ಮಾಡಿ ಅದರ ಪ್ರಯೋಜನ ಪಡ್ಕೊಂಡಿದ್ದಾರೆ। ಖಂಡಿತವಾಗಿ ಮುಂದೆ ಸಹ ಪ್ರತಿ ತಿಂಗಳು ಅಥವಾ ಪ್ರತಿ 2 ತಿಂಗಳಿಗೊಮ್ಮೆ ಈ ಥರದ ಬೇರೆ ಬೇರೆ ಶಿಬಿರಗಳನ್ನು ನಾವು ಈ ವೇದಂ ಆರೋಗ್ಯ ಆಯುರ್ವೇದ ಹಾಸ್ಪಿಟಲಲ್ಲಿ ನಾವು ಮಾಡ್ತಿದ್ದೇವೆ। ಬೆಂಗಳೂರಿನ ಬಿಎಂಡಿ ಗ್ರೂಪ್ನ ಪ್ರಶಾಂತ್ ರವರು ಮೂಳೆ ಖನಿಜಾಂಶ ಸಾಂದ್ರತೆಯ ಪರೀಕ್ಷಾ ಯಂತ್ರದ ಸಹಾಯದಿಂದ ಪರೀಕ್ಷೆ ನಡೆಸಿ ಮಾತನಾಡಿದ ಅವರು, ವೇದಂ ಆರೋಗ್ಯ ಆಯುರ್ವೇದ ಆಸ್ಪತ್ರೆಯ ವತಿಯಿಂದ ಡಾಕ್ಟರ್ ಸಚಿನ್ ನಡ್ಕರ್ ಅವರು ಒಳ್ಳೆಯ ಕಾರ್ಯವನ್ನ ಮಾಡ್ತಿದ್ದಾರೆ, ಇದರ ಸದುಪಯೋಗವನ್ನ ಪಡೆದುಕೊಳ್ಳಿ ಎಂದರು। ವೇದಂ ಆರೋಗ್ಯ ಆಯುರ್ವೇದಿಕ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಿಂದ ಡಾಕ್ಟರ್ ಸಚಿನ್ ನಾಡಕ್ ಅವರ ಒಂದು ನೈಋತ್ಯದಲ್ಲಿ ಒಂದು ಮೂಳೆ ಸಾಂದ್ರತೆ ಒಂದು ತಪಾಸಣೆ ಒಂದು ಉಚಿತ ಶಿಬಿರ ನಡೆಸ್ತಾ ಇದ್ದೀವಿ। ಹಾಗೂ ಇದರ ಒಂದು ಉಪಯೋಗವನ್ನು ಎಲ್ಲರೂ ಉಪಯೋಗಿಸಿಕೊಳ್ಳಬೇಕಂತ ಮಾಡಿ ಕೇಳ್ಕೊಳ್ತೀವಿ। ಮಂಗಳೂರಿನಲ್ಲಿ ಒಂದು ನಡೀತಾ ಇದೆ ಇದು ಕಾರ್ಯಕ್ರಮ, ದಯವಿಟ್ಟು ಎಲ್ಲರೂ ಒಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಕೇಳ್ಕೊಳ್ತೀವಿ। ಒಟ್ಟಿನಲ್ಲಿ ಮೂಳೆಗೆ ಸಂಬಂಧಿಸಿದಂತೆ ಮಂಗಳೂರಿನ ಅನೇಕ ಮಂದಿ ಉಚಿತ ಮೂಳೆ ಖನಿಜಾಂಶ ಸಾಂದ್ರತೆ ಪರೀಕ್ಷಾ ಶಿಬಿರದ ಸದುಪಯೋಗವನ್ನ ಪಡೆದುಕೊಂಡರು। ಪವನ್ ಕಾಚಿಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು।